ಮಂಜೇಶ್ವರ ತಾಲೂಕಿನಲ್ಲಿ ಪ್ರಥಮ ಸೂಪರ್ ಗ್ರೇಡ್ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಂಜೇಶ್ವರ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ 1940ರಲ್ಲಿ ಸ್ಥಾಪಿತವಾಗಿ ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನ ನೀಡುತ್ತಾ ಬರ್ತಿದೆ. ಮಂಜೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಧಾನ ಕಚೇರಿಯಲ್ಲದೆ ಹೊಸಂಗಡಿ, ಕುಂಜತ್ತೂರು, ಉದ್ಯಾವರ, ಬಡಾಜಿಗಳಲ್ಲಿ ತಮ್ಮ ಶಾಖೆಗಳನ್ನು ಹೊಂದಿದೆ. ಇದರೊಂದಿಗೆ ಕುಂಜತ್ತೂರಿನಲ್ಲಿ ಪ್ರತ್ಯೇಕವಾಗಿ ತೂಮಿನಾಡು ಕಟ್ಟೆ ಹಾಗೂ ಗಡಿ ಪ್ರದೇಶವಾದ ತಲಪಾಡಿಯಲ್ಲಿ ಗ್ರಾಹಕರ ಅನುಕೂಲತೆಗಾಗಿ ಸಾಯನ್ನ ಶಾಖೆಗಳನ್ನು ಆರಂಭಿಸಲಾಗಿದೆ. ಹೊಸಂಗಡಿ ಶಾಖೆಯಲ್ಲೂ ಸಾಯನ್ನ ಶಾಖೆಯನ್ನು ಉತ್ತಮವಾದ ರೀತಿಯಲ್ಲಿ ನಡೆಸಲಾಗುತ್ತಿದೆ. ಈ ಬಗ್ಗೆ ಬ್ಯಾಂಕ್ ನಿರ್ದೇಶಕ ಬಿವಿ ರಾಜನ್ ಮಾತನಾಡಿ, ಹಲವೆಡೆ ಗ್ರಾಹಕರ ಅನುಕೂಲತೆಗಳಿಗಾಗಿ ಶಾಖೆಗಳನ್ನು ಆರಂಭಿಸುವುದರೊಂದಿಗೆ ಎಲ್ಲ ಬ್ಯಾಂಕ್ಗಳಲ್ಲೂ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜೊತೆಯಾಗಿ ಎಲ್ಲ ಶಾಖೆಗಳಲ್ಲೂ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ವ್ಯವಸ್ಥೆ ಇದೆ. ಉದ್ಯಾವರ ಮತ್ತು ಬಡಾಜಿ ಶಾಖೆಗಳಲ್ಲಿ ಕಡಿಮೆ ದರದಲ್ಲಿ ಭದ್ರತಾ ಲಾಕರ್ ವ್ಯವಸ್ಥೆ, ಎಲ್ಲ ಎ ಕ್ಲಾಸ್ ಸದಸ್ಯರಿಗೆ ಅಪಘಾತ ವಿಮಾ ಯೋಜನೆ, ಕಿಸಾನ್ ಕ್ರೆಡಿಟ್ ಕಾರ್ಡುದಾರರಿಗೆ ವಿಮಾ ಯೋಜನೆ, ರಿಸ್ಕ್ ಫಂಡ್ ಯೋಜನೆ, ಗ್ರಾಹಕರು ತೊಡಗಿಸಿದ ಠೇವಣಾತಿಗಳಿಗೆ ಠೇವಣಿ ವಿಮೆ, ನೆಫ್ಟ್ ಆರ್ಟಿಜಿಎಸ್ ವ್ಯವಸ್ಥೆಯೊಂದಿಗೆ ಅಂತಾರಾಷ್ಟ್ರೀಯ ಬ್ಯಾಂಕ್ ಹಣ ವರ್ಗಾವಣೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. 1940ನೇ ಇಸವಿಯಲ್ಲಿ ಸ್ಥಾಪನೆಯಾಗಿದೆ. ಆ ಬಳಿಕ ಇಲ್ಲಿಯವರೆಗೂ ಇದು ಸಾಧಾರಣ ಜನತೆಗೆ, ಪ್ರತ್ಯೇಕವಾಗಿ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ದುಡಿಯುವ ವರ್ಗಕ್ಕೆ ವಿವಿಧ ಸವಲತ್ತುಗಳನ್ನು ಈ ಬ್ಯಾಂಕು ನೀಡುತ್ತಾ ಬಂದಿದೆ. ಇದರಲ್ಲಿ ಇರುವುದು ಪ್ರಧಾನವಾಗಿ ಸದಸ್ಯರ ಮೂಲಧನ, ಪಾಳು ಬಂಡವಾಳವೇ ಈ ಬ್ಯಾಂಕಿನ ಪ್ರಧಾನವಾದಂಥ ಒಂದು ವರಮಾನವಾಗಿದೆ. ನಮಗೆ ಈಗ ನಮ್ಮ ಹೆಡ್ ಆಫೀಸ್ ಅಲ್ಲದೆ ಹೊಸಂಗಡಿ, ಕುಂಜತ್ತೂರು ಈವ್ನಿಂಗ್ ಮತ್ತು ಹೊಸಂಗಡಿ ಈವ್ನಿಂಗ್, ಉದ್ಯಾವರ, ಬಡಾಜಿ ಮತ್ತು ಹಾಗೆ ಈ ಶಾಖೆಗಳು ನಮ್ಮಲ್ಲಿ ಪ್ರವರ್ತಿಸ್ತಾ ಇದೆ. ಮಾತ್ರವಲ್ಲ, ನಮ್ಮ ಬ್ಯಾಂಕು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾ ಇದೆ. ಇಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಅಥವಾ ನಮ್ಮ ಠೇವಣಾತಿ ಸೌಕರ್ಯದಲ್ಲಿ ನಾವು ಬಡ್ಡಿ ದರವನ್ನು ನಮ್ಮ ಠೇವಣಾತಿದಾರರಿಗೆ ನೀಡುತ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ವಿವಿಧ ತರದ ಪಿಂಚಣಿ ₹67 ಲಕ್ಷದಷ್ಟು ಮೊತ್ತವನ್ನು ಆಯಾ ಪಿಂಚಣಿದಾರರಿಗೆ ಕ್ಷಿಪ್ರಗತಿಯಲ್ಲಿ ವಿತರಿಸಲಾಗ್ತಾ ಇದೆ. ಬ್ಯಾಂಕಿನ ಎಲ್ಲಾ ಶಾಖೆಗಳಲ್ಲಿ ಹೆಚ್ಚಿನ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಎಚ್ಚರಿಕೆ ಕರೆಗಂಟೆ, ಸಿಸಿಟಿವಿ ಕ್ಯಾಮೆರಾ, ಭದ್ರತಾ ಕೋಶಗಳ ಸೌಲಭ್ಯ ವ್ಯವಸ್ಥೆಯನ್ನು ಸಜ್ಜೀಕರಿಸಲಾಗಿದೆ. ನಬಾರ್ಡ್ನ ಸದುಪಯೋಗದೊಂದಿಗೆ ಗ್ರಾಮೀಣ ಯುವಜನತೆಗೆ ಮತ್ತು ಕೃಷಿಕರಿಗೆ ಬ್ಯಾಂಕ್ ಸಾಲ ಉಪಯೋಗಿಸಿಕೊಂಡು ಕೃಷಿ ಹಾಗೂ ಕಿರು ಕೈಗಾರಿಕೆ ಬಗ್ಗೆ ತಿಳುವಳಿಕಾ ಶಿಬಿರವನ್ನು ಕೂಡ ಬ್ಯಾಂಕಿನ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕನ್ಸ್ಯೂಮರ್ ಫೆಡ್ ಮುಖಾಂತರ ಬ್ಯಾಂಕಿನ ನೀತಿ ಸ್ಟೋರ್ನ ಮೂಲಕ ಶಾಲಾ ಮಕ್ಕಳಿಗೆ ಅಗತ್ಯವಿರುವ ಪುಸ್ತಕ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಮಿತ ದರದಲ್ಲಿ ಪ್ರತಿ ವರ್ಷಗಳಲ್ಲೂ ವಿತರಿಸಲಾಗ್ತಾ ಇದೆ. ಇಡೀ ಕೇರಳ ರಾಜ್ಯಕ್ಕೆ ದೊಡ್ಡ ಆಘಾತವನ್ನ ನೀಡಿದ ಮಹಾಪ್ರಳಯ ಸಂಭವಿಸಿದಾಗ ಅದರಿಂದ ಕಷ್ಟ ನಷ್ಟ ಸಂಭವಿಸಿದವರಿಗೆ ಬ್ಯಾಂಕಿನ ವತಿಯಿಂದ ₹8 ಲಕ್ಷ ಹಾಗೂ ಸದಸ್ಯರ ಪಾಲು ಬಂಡವಾಳ ಲಾಭಾಂಶದಿಂದ ₹10,65,000 ನೀಡಲಾಗಿದೆ. ಕೇರಳ ಸಹಕಾರಿ ಇಲಾಖೆಯ ಮುಂದಾಳತ್ವದಲ್ಲಿ ವಸತಿ ಕಡಿತರಿಗೆ ವಸತಿ ನಿರ್ಮಿಸಿಕೊಡುವ ಯೋಜನೆಯಂತೆ ₹5,81,234 ವೆಚ್ಚದಲ್ಲಿ ಉದ್ಯಾವರದಲ್ಲಿ ವಸತಿ ಇಲ್ಲದ ಕುಟುಂಬಕ್ಕೆ ಜಿಲ್ಲಾಧಿಕಾರಿಯವರ ಲಿಸ್ಟ್ನಿಂದ ಆಯ್ಕೆ ಮಾಡಿ ಮನೆ ನಿರ್ಮಿಸಿ ಕೊಡಲಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಸರ್ಕಾರಿ ಎಲ್ಪಿ ವಿಭಾಗದ ಕೆಲವು ಶಾಲೆಯ ಮಕ್ಕಳಿಗೆ ಪುಸ್ತಕ, ಕೊಡೆ, ಬ್ಯಾಗ್ ವಿತರಿಸುವ ಕಾರ್ಯ ನಡೆಯುತ್ತಿದ್ದು, ಈ ವರ್ಷವೂ ಆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗೆ ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ಕೇವಲ ಆರ್ಥಿಕ ವಹಿವಾಟು ನಡೆಸುವ ಸಂಸ್ಥೆಯಾಗಿರದೆ ವಿವಿಧ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ನಡೆಸಿಕೊಂಡು ಯಥಾರ್ಥ ಸಹಕಾರಿ ತತ್ವವನ್ನ ಪಾಲಿಸಿಕೊಂಡು ಬರ್ತಾ ಇದೆ. ನಾನಾ ನಾಡಿನ ಜನತೆ ಬ್ಯಾಂಕಿನಲ್ಲಿ ಹೆಚ್ಚಿನ ಮೊತ್ತದ ಠೇವಣಿ ನಿಕ್ಷೇಪಿಸಿದರೆ ಇತರ ಬ್ಯಾಂಕುಗಳು ನೀಡುವ ಸೇವೆಗಿಂತಲೂ ಹೆಚ್ಚಿನ ಮಟ್ಟದ ಸೇವೆಯನ್ನ ನೀಡಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ನಾಡಿನ ಜನತೆ ಸಹಕರಿಸುವಂತೆ ಬ್ಯಾಂಕ್ ಆಡಳಿತ ಮಂಡಳಿ ವಿನಂತಿಸಿಕೊಂಡಿದೆ. ಈ ಬಗ್ಗೆ ಗ್ರಾಹಕರಾದ ಐತಪ್ಪರವರು ಮಾತನಾಡಿ, ಮಂಜೇಶ್ವರ ಸಹಕಾರಿ ಬ್ಯಾಂಕಿನ ಸೇವೆ ಮಂಜೇಶ್ವರದ ಮೂಲೆ ಮೂಲೆಗೂ ಪ್ರಸರಿಸುವುದರೊಂದಿಗೆ ಬಡ ಕಾರ್ಮಿಕರಿಗೆ, ಕೃಷಿಕರಿಗೆ ಉತ್ತಮ ಸೇವೆಯನ್ನ ನೀಡುವುದರೊಂದಿಗೆ ಗುಡಿ ಕೈಗಾರಿಕೆಗೂ ಕಡಿಮೆ ಲಾಭದಲ್ಲಿ ಸಾಲವನ್ನ ಕೂಡ ನೀಡಿ ಕೃಷಿಕರನ್ನ ಪ್ರೋತ್ಸಾಹಿಸುತ್ತಿರುವಾಗಿ ಹೇಳಿ ಬ್ಯಾಂಕಿನ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಅದರಂತೆ ಈ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕು ಆಡಳಿತ ಮಂಡಳಿಯು ಸುಮಾರು ವರ್ಷಗಳಿಂದ ಒಂದೇ ಪಾರ್ಟಿಯ ಅಧಿಕಾರದಲ್ಲಿದ್ದು ಎಲ್ಲರಿಗೂ ಸರಿಸಮಾನ ರೀತಿಯಲ್ಲಿ ಇದು ಲೋನು, ಇತರ ಸೌಕರ್ಯಗಳು ಕೃಷಿಕರಿಗೆ ಹೈನುಗಾರಿಕೆ ಇತರ ಎಲ್ಲ ಕಾರ್ಯಕ್ರಮಗಳಿಗೂ ಸಹಾಯವನ್ನು ಕೊಡ್ತಾರೆ. 32 ವರ್ಷದಿಂದ ನಾನು ವ್ಯವಹಾರ ಮಾಡ್ತಿದ್ದೀನಿ.
ಬಳಿಕ ಕಳೆದ 32 ವರ್ಷಗಳಿಂದ ಬ್ಯಾಂಕಿನ ಗ್ರಾಹಕಿಯಾಗಿರುವ ಬೇಬಿ ರಾಯ್ರವರು ಮಾತನಾಡಿ, ನಾನು ಕಳೆದ 32 ವರ್ಷದಿಂದ ಈ ಬ್ಯಾಂಕಿನಲ್ಲಿ ವ್ಯವಹಾರವನ್ನ ಮಾಡ್ತಿದ್ದೇನೆ. ಹಲವು ಉಪಕಾರಗಳು ಈ ಬ್ಯಾಂಕಿನಿಂದ ನನಗೆ ಲಭಿಸಿವೆ. ಕಷ್ಟಗಳಿಗೆ ಸ್ಪಂದಿಸಿದ ಒಂದು ಬ್ಯಾಂಕ್ ಆಗಿದೆ ಮಂಜೇಶ್ವರ ಸಹಕಾರಿ ಬ್ಯಾಂಕ್. ಕಡಿಮೆ ಬಡ್ಡಿಯಲ್ಲಿ ಸಾಲ ಕೂಡ ಲಭಿಸಿರುವುದಾಗಿ ಅವರು ಹೇಳಿದ್ರು. ಈ ಬ್ಯಾಂಕಿನವರು ನನಗೆ ತುಂಬ ಉಪಕಾರ ಮಾಡಿದ್ದಾರೆ. ನಾನು ತುಂಬ ಇಷ್ಟಪಡ್ತೇನೆ ಈ ಬ್ಯಾಂಕಿನಲ್ಲಿ. ನನ್ನ ಕಷ್ಟಗಳಿಗೆ ಎಲ್ಲರೂ ಚೆಂದಾಗಿ ಸ್ಪಂದಿಸಿದ್ದಾರೆ. ಮತ್ತು ಇನ್ನು ಮುಂದೆಯೂ ನಾನಿರುವಷ್ಟು ದಿವಸ ಈ ಬ್ಯಾಂಕಿನ ವ್ಯವಹಾರ ಮಾಡುತ್ತೇನೆ ಎಂದು ಹೇಳ್ತಾ ಇದ್ದೇನೆ. ತುಂಬ ವರ್ಷದಿಂದ ಈ ಬ್ಯಾಂಕಿನಲ್ಲಿ ನಾನು ಸಾಲ ಪಡೆದಿದ್ದೇನೆ. ನನಗೆ ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೊಟ್ಟಿದ್ದಾರೆ. ಮತ್ತು ನನ್ನ ಚಿನ್ನದ ಬಗ್ಗೆಯೂ ಅಷ್ಟೇ, ಚಿನ್ನದಲ್ಲಿ ಕೂಡ ಕೃಷಿ ಲೋನ್ ಕೊಟ್ಟಿದ್ದಾರೆ. ತುಂಬ ಉಪಕಾರ ಮಾಡಿದ್ದಾರೆ. ನನ್ನ ಕುಟುಂಬದವರು ಕೂಡ ಈ ಬ್ಯಾಂಕನ್ನೇ ಅವಲಂಬಿಸಿದ್ದಾರೆ. ಮುಂದೆ ಕೂಡ ನಾನು ಈ ಬ್ಯಾಂಕಿನಲ್ಲಿ ತುಂಬ ವ್ಯವಹಾರ ಮಾಡ್ತೇನೆ ಎಂದು ಹೇಳ್ತಾ ಇದ್ದೇನೆ. ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕರಾಗಿ ಬಿವಿ ರಾಜನ್, ಅಧ್ಯಕ್ಷರಾಗಿ ಯೋಗೇಶ್ ಕೆ ಕುಂಜತೂರು, ಉಪಾಧ್ಯಕ್ಷರುಗಳಾಗಿ ಬಿಎಂ ಅನಂತ, ಎಸ್ ರಾಮಚಂದ್ರ, ಗಣೇಶ್ ಕೆ, ರಾಮದಾಸ್ ಯತೀಶ್ ಅರಿಮಲೆ, ಶ್ರೀಮತಿ ರೇಖಾ ಕೀರ್ತೀಶ್ವರ, ಸುರೇಖಾ, ಯಮುನಾ ಕಣ್ವತೀರ್ಥ, ಡಾಕ್ಟರ್ ಕೆಎ ಖಾದರ್ ಇವರ ಮುಂದಾಳತ್ವದಲ್ಲಿ ಬ್ಯಾಂಕ್ ಮುನ್ನಡೆಯುತ್ತಿದೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.